ಸಾಧನೆಗಳ ಸರದಾರ ಲೋಕನಾಥ್ ಬೋಳಾರ್ ರವರು ಕ್ರೀಡಾ ಸಾಧನೆಯನ್ನ ಮೈಗೂಡಿಸಿಕೊಂಡು ಸೇವಾ ನಿವೃತ್ತಿಯ ಬಳಿಕ ಮತ್ಸ್ಯೋದ್ಯಮದಲ್ಲಿ ಹೊಸ ಭಾಷ್ಯವನ್ನ ಬರೆಯುತ್ತಾ ಹೋದವರು. ದೇಶ ವಿದೇಶವನ್ನ ಸುತ್ತಿ ಆಧುನಿಕ ತಂತ್ರಜ್ಞಾನಗಳನ್ನು ಮೈಗೂಡಿಸಿಕೊಂಡು ಮತ್ಸ್ಯೋದ್ಯಮಿಗಳಿಗೆ ಮಾರ್ಗದರ್ಶಕರಾದವರು. ಇದೀಗ ಅವರ ಸ್ಮರಣಾರ್ಥವಾಗಿ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘ ಸೌತ್ ವಾರ್ಫ್ ಬಂದರ್ ಇದರ ಸದಸ್ಯರು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ಫೌಲರ್ ಕಾಟ್ ವಿತರಿಸುವ ಕೆಲಸವನ್ನ ಮಾಡಿದ್ದಾರೆ. ಲೋಕನಾಥ್ ಬೋಳಾರ್ ರವರ ಸಾಧನೆ ಜೀವನಗಾಥೆಯ ಬಗ್ಗೆ ಒಂದು ವಿಶೇಷ ವರದಿ ಬರ್ತಾ ಇದೆ ನೋಡಿ. ಬಂದರು ನಗರಿ ಮಂಗಳೂರಿನ ಹೆಸರನ್ನ ಶಿಖರದೆತ್ತರಕ್ಕೆ ಏರಿಸಿದ ಮಹಾನ್ ಚೇತನಗಳ ಪೈಕಿ ಲೋಕನಾಥ್ ಬೋಳಾರ್ ರವರ ಹೆಸರು ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿದೆ. 1971ರಲ್ಲಿ ದಕ್ಷಿಣ ರೈಲ್ವೆ ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿದ್ದ ಉತ್ತಮ ದೇಹದಾಢ್ಯವನ್ನ ಹೊಂದಿದ್ದು ಪವರ್ ಲಿಫ್ಟರ್ ಆಗಿ ಮಿಂಚಿದವರು. ಹೈಸ್ಕೂಲ್ನಲ್ಲಿರುವಾಗಲೇ ರಾಜ್ಯ ಮಟ್ಟದ ಶಾಟ್ ಪುಟ್ ಮತ್ತು ಡಿಸ್ಕಸ್ ಥ್ರೋನಲ್ಲಿ ಚಿನ್ನದ ಪದಕವನ್ನ ಗೆದ್ದವರು. 1970ರಲ್ಲಿ ಕಟಕ್ನಲ್ಲಿ ನಡೆದ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಚಾಂಪಿಯನ್ಶಿಪ್ನಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನ ಪ್ರತಿನಿಧಿಸಿ ಶಾಟ್ಪುಟ್ ಮತ್ತು ಡಿಸ್ಕಸ್ ಥ್ರೋನಲ್ಲಿ ಚಿನ್ನ ಪಡೆದವರು. 1975ರಲ್ಲಿ ಇರಾನಿನ ಟೆಹರಾನ್ನಲ್ಲಿ ನಡೆದ ಇನ್ವಿಟೇಷನ್ ಮೀಟ್ನಲ್ಲಿ ಭಾರತವನ್ನ ಪ್ರತಿನಿಧಿಸಿ ಡಿಸ್ಕಸ್ನಲ್ಲಿ ಬೆಳ್ಳಿಯ ಪದಕ, 1986ರಲ್ಲಿ ಹೈದರಾಬಾದ್ನಲ್ಲಿ ನಡೆದ ಅಂತಾರಾಜ್ಯ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನ ಡಿಸ್ಕಸ್ ಥ್ರೋನಲ್ಲಿ ಚಿನ್ನದ ಪದಕ, 1990ರಲ್ಲಿ ಮದ್ರಾಸ್ನಲ್ಲಿ ನಡೆದ ಆಲ್ ಇಂಡಿಯಾ ಓಪನ್ ಅಥ್ಲೆಟಿಕ್ ಮೀಟ್ನ ಶಾಟ್ಪುಟ್ನಲ್ಲಿ ಬೆಳ್ಳಿಯ ಪದಕವನ್ನ ಗಿಟ್ಟಿಸಿಕೊಂಡವರು. ಸತತ 6 ವರ್ಷ ರಾಷ್ಟ್ರಮಟ್ಟದ ಪವರ್ ಲಿಫ್ಟ್ನಲ್ಲಿ ಚಿನ್ನದ ಪದಕ, 5 ಬಾರಿ ಭಾರತವನ್ನ ಪ್ರತಿನಿಧಿಸಿ 3 ಬಾರಿ ಭಾರತದ ಪವರ್ ಲಿಫ್ಟ್ ಟೀಮ್ನಲ್ಲಿ ಕ್ಯಾಪ್ಟನ್ ಆಗಿ ಅಮೆರಿಕದಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ 2 ಬಾರಿ ಪ್ರತಿನಿಧಿಸಿದವರು. ಸೋಲಿಲ್ಲದ 18 ವರ್ಷಗಳ ಕರ್ನಾಟಕ ಚಾಂಪಿಯನ್ಶಿಪ್, ಭಾರತದ 2 ವರ್ಷಗಳ ಅಥ್ಲೆಟಿಕ್ ಟೀಮ್ನ ಕ್ಯಾಪ್ಟನ್ ಬಿ ಸಿಂಗ ಗುಜರನ್ ಭವಾನಿ ತಿಂಗಳಾಯ ಸುಪುತ್ರ ಲೋಕನಾಥರಿಗೆ ಒಲಿದಿದ್ದು 1978ರಲ್ಲಿ ಮೈಸೂರಿನಲ್ಲಿ ದಸರಾ ಪ್ರಶಸ್ತಿ ಹಾಗೂ 1980ರಲ್ಲಿ ಪ್ರತಿಷ್ಠಿತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಈ ಕ್ರೀಡಾ ಸಾಧನೆಯನ್ನ ಮೈಗೂಡಿಸಿಕೊಂಡು ಲೋಕನಾಥ್ ಬೋಳಾರ್ ಸೇವಾ ನಿವೃತ್ತಿಯ ಬಳಿಕ ಮತ್ಸ್ಯೋದ್ಯಮದಲ್ಲಿ ಹೊಸ ಭಾಷ್ಯವನ್ನ ಬರೆಯುತ್ತಾ ಹೋದವರು. ದೇಶ ವಿದೇಶ ಸುತ್ತಿ ಆಧುನಿಕ ತಂತ್ರಜ್ಞಾನಗಳನ್ನು ಮೈಗೂಡಿಸಿಕೊಂಡು ಮತ್ಸ್ಯೋದ್ಯಮಿಗಳಿಗೆ ಮಾರ್ಗದರ್ಶಕರಾದವರು. ಅವರ ಸಾಧನೆಗಳನ್ನು ಅನುಲಕ್ಷಿಸಿ ಕರ್ನಾಟಕ ಸರ್ಕಾರ 2016ರ ಕರ್ನಾಟಕ ರಾಜ್ಯ ಯುವ ಸಬಲೀಕರಣ ಕ್ರೀಡಾ ಪ್ರಶಸ್ತಿ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿ ಗೌರವಿಸಿದೆ. ಇಂತಹ ಮಹಾನ್ ಚೇತನ ಲೋಕನಾಥ್ ಬೋಳಾರ್ ರವರು 2020ರ ಅಕ್ಟೋಬರ್ 3ರಂದು ಇಹಲೋಕವನ್ನು ತ್ಯಜಿಸಿದ್ದಾರೆ. ಇದೀಗ ಅವರ ಅಭಿಮಾನಿಗಳು, ಬಂಧುಗಳು ಅವರ ಹೆಸರನ್ನ ಉಳಿಸುವ, ಬೆಳೆಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಿರಿಯ ರಂಗನಟ, ನಿರ್ದೇಶಕ ವಿಜಿ ಪಾಲ್ ರವರು ದಿವಂಗತ ಲೋಕನಾಥ್ ಬೋಳಾರ್ ರವರಿಗೆ ಕವನದ ಮೂಲಕ ನಮನ ಸಲ್ಲಿಸಿದ್ದಾರೆ. ಜೊತೆಗೆ ದಿವಂಗತ ಲೋಕನಾಥ್ ಬೋಳಾರ್ ರವರ ಸ್ಮರಣಾರ್ಥವಾಗಿ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘ ಸೌತ್ ವಾರ್ಫ್ ಬಂದರ್ ಇದರ ಸದಸ್ಯರ ವತಿಯಿಂದ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆ ಮತ್ತು ಲೇಡಿ ಗೋಶನ್ ಆಸ್ಪತ್ರೆಗೆ ದಿವಂಗತ ಲೋಕನಾಥ್ ಬೋಳಾರ್ ರವರ ಸ್ಮರಣಾರ್ಥವಾಗಿ ಫೌಲರ್ ಕಾಟ್ ವಿತರಣೆ ಮಾಡಲಾಗಿದೆ. ಈ ಸಂದರ್ಭ ಕೆಎಫ್ಡಿಸಿ ಇದರ ಅಧ್ಯಕ್ಷರಾದ ನಿತಿನ್ ಕುಮಾರ್ ಮಾತನಾಡಿ, ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದ ಅಭಿವೃದ್ಧಿಗೆ ಲೋಕನಾಥ್ ಬೋಳಾರ್ ರವರು ಅವರ ಅವಧಿಯಲ್ಲಿ ಶ್ರಮಿಸಿದ್ರು. ಅನೇಕ ಮಂದಿ ಮೀನುಗಾರರು ಸಹಕಾರಿ ಸಂಘದ ಪ್ರಯೋಜನವನ್ನ ಪಡೆದುಕೊಳ್ಳುವಂತಾಯಿತು ಅಂತ ಹೇಳಿದರು. ದಿವಂಗತ ಲೋಕನಾಥ್ ಬೋಳಾರ್ ಅವರು ಈ ಒಂದು ಪ್ರಾಥಮಿಕ ಸಹಕಾರಿ ಸಂಘವನ್ನು ಅವರ ಸಮಯದಲ್ಲಿ ಪ್ರಾರಂಭ ಮಾಡಿದವರು ಬೇರೆ ಆದರೆ ಅದರ ಅಭಿವೃದ್ಧಿಯನ್ನು ಅವರು ಮಾಡಿದ ದೃಷ್ಟಿಯಲ್ಲಿ ಇವತ್ತು ನಮಗೆ ಮೀನುಗಾರರು ಅದರ ಪ್ರಯೋಜನವನ್ನು ತುಂಬ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಅವರು ಈ ಒಂದು ಸಹಕಾರಿ ಸಂಘದ ಸೇವೆಯನ್ನು ಪ್ರಾರಂಭ ಮಾಡಿದ ನಂತರ ನಮ್ಮಲ್ಲಿರುವ ಮೀನುಗಾರರು ಅದರ ಪ್ರಯೋಜನ ಪಡೆದುಕೊಂಡು ಅದರ ಬೇರೆ ಬೇರೆ ವಿಭಾಗದಲ್ಲಿ ಅವರು ಅನುಕೂಲವನ್ನು ಪಡೆದುಕೊಂಡು ಅವರಿಗೆ ಈ ಒಂದು ಸಂದರ್ಭದಲ್ಲಿ ಅವರು ದಿವಂಗತರಾದ ಸಂದರ್ಭದಲ್ಲಿ ಅವರ ಈ ಒಂದು ಹುಟ್ಟು ಹಬ್ಬದ ದಿವಸ ಇವತ್ತು ಅವರ ಹುಟ್ಟು ಹಬ್ಬ, ಅವರ ದಿವಸದಲ್ಲಿ ಒಂದು ಸಾರ್ವಜನಿಕವಾಗಿ ಒಂದು ಸೇವೆ ಕೊಡಬೇಕು ಅದರ ದೃಷ್ಟಿಯಲ್ಲಿ ಅವರೆಲ್ಲ ಒಟ್ಟಿಗೆ ಸಹಾಯಾರ್ಥವಾಗಿ ಎಲ್ಲ ಹಣವನ್ನು ಸಂಗ್ರಹ ಮಾಡಿ ಇವತ್ತು ವೆನ್ಲಾಕಿಗೆ ಮತ್ತು ಲೇಡಿ ಗೋಶನ್ಗೆ ಈ ಒಂದು ಸಾರ್ವಜನಿಕರಿಗೆ ಪ್ರಯೋಜನ ಆಗುವಂಥ ಈ ಕಾಟನ್ನು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಯಾಕೆಂದರೆ ಈ ಸಾರ್ವಜನಿಕ ಸೇವೆ ಕೊಡುವ ಈ ಒಂದು ಸಂಸ್ಥೆ
ಅನಂತರ ವೆನ್ಲಾಕ್ ಆಸ್ಪತ್ರೆಯ ಡಿಎಂಒ ಡಾಕ್ಟರ್ ಸದಾಶಿವ್ ಅವರು ಮಾತನಾಡಿ, ದಿವಂಗತ ಲೋಕನಾಥ್ ಬೋಳರ್ ಅವರ ಸ್ಮರಣಾರ್ಥವಾಗಿ ಫೌಲರ್ ಕಾಟ್ ಸೇವೆಯನ್ನ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದಿಂದ ಆಸ್ಪತ್ರೆಗೆ ನೀಡಿದ್ದಾರೆ. ರೋಗಿಗಳಿಗೆ ಉಪಯೋಗವಾಗಲಿ ಎಂಬ ಉದ್ದೇಶದಿಂದ ಫೌಲರ್ ಕಾಟ್ ಅನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ವೆನ್ಲಾಕ್ ಆಸ್ಪತ್ರೆಯ ಪರವಾಗಿ ಧನ್ಯವಾದವನ್ನ ಸಮರ್ಪಿಸಿದರು. ವಿಶೇಷವಾದಂತಹ ಕಾರ್ಯ ನಡೆದಿದೆ. ಲೋಕನಾಥ್ ಬೋಳರ್ ಅವರ ಸಂಸ್ಮರಣಾರ್ಥವಾಗಿ ಅವರ ಕುಟುಂಬಸ್ಥರು ಹಾಗೂ ಯಾಂತ್ರೀಕೃತ ಮೀನುಗಾರರ ಸಂಘದ ವತಿಯಿಂದ ವೆನ್ಲಾಕ್ ಆಸ್ಪತ್ರೆ ಹಾಗೂ ಲೇಡಿ ಗೋಶನ್ ಆಸ್ಪತ್ರೆಗೆ ಫೌಲರ್ ಕಾಟ್ಗಳ ಕೊಡುಗೆಯನ್ನು ನೀಡಿದ್ದಾರೆ. ನಮ್ಮಲ್ಲಿ ಈಗ 37 ಬೆಡ್ಡುಗಳ ICU ಹೊಸದಾಗಿ ಪ್ರಾರಂಭವಾಗಿದೆ ಹಾಗೂ ಇನ್ನೂ ಹೆಚ್ಚು ICU ಬೆಡ್ಡುಗಳನ್ನು ಸ್ಟೆಪ್ ಡೌನ್ ಐಗಳನ್ನು ಮಾಡಬೇಕಿದೆ. ನಮಗೆ ಫೌಲರ್ ಕಾಟ್ಗಳ ಬಹಳ ಅವಶ್ಯಕತೆ ಇತ್ತು. ವೆಂಟಿಲೇಟರ್ಗಳು ಬಂದಿದೆ, ಆದರೆ ಅವುಗಳನ್ನು ಸಾಮಾನ್ಯ ಕಾಟ್ಗಳಲ್ಲಿ ಉಪಯೋಗ ಮಾಡಲಿಕ್ಕೆ ಆಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ರೋಗಿಗಳಿಗೆ ಉಪಯೋಗ ಆಗುವಂತಹ ಒಂದು ಬಹಳ ಒಳ್ಳೆಯ ಕೊಡುಗೆಯನ್ನು ಅವರ ಕುಟುಂಬಸ್ಥರು ಹಾಗೂ ಲೋಕನಾಥ್ ಬೋಳರ್ ಅವರ ಸ್ಮರಣಾರ್ಥವಾಗಿ ಏನು ಯಾಂತ್ರೀಕೃತ ಮೀನುಗಾರರ ಸಂಘದ ವತಿಯಿಂದ ಮಾಡಿದ್ದಾರೆ. ಇದೇ ವೇಳೆ ಲೇಡಿ ಗೋಶನ್ ಆಸ್ಪತ್ರೆಯ ಡಾಕ್ಟರ್ ದುರ್ಗಾ ಪ್ರಸಾದ್ ಮಾತನಾಡಿ, ದೈವಿಕವಾದಂತಹ ದೇವರು ಮೆಚ್ಚುವಂತಹ ಸಮಾಜ ಸೇವೆಯನ್ನ ದಿವಂಗತ ಲೋಕನಾಥ್ ಬೋಳರ್ ಅವರ ಸ್ಮರಣಾರ್ಥ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದಿಂದ ಇವತ್ತು ಆಗಿದೆ. ವೆನ್ಲಾಕ್ ಮತ್ತು ಲೇಡಿ ಗೋಶನ್ ಆಸ್ಪತ್ರೆಯ ಆಶೋತ್ತರಗಳನ್ನು ಈಡೇರಿಸುವ ಕೆಲಸ ಅವರಿಂದ ಆಗಿದೆ ಅಂತ ಹೇಳಿದರು. ಜನಾರ್ದನನ ಸೇವೆ ಮಾಡಿದಂಥ ಒಂದು ಹಿರಿಮೆಯ ಕೆಲಸ ಇಲ್ಲಿ ನಡೀತಾ ಇರೋದ್ರಿಂದ ಇದು ಸುದ್ದಿ ಆಗ್ತಾ ಇದೆ, ಆದರೆ ಸದ್ದಿಲ್ಲದೆ ಸುದ್ದಿ ಆಗ್ತಾ ಇದೆ. ಇಂಥ ಒಂದು ವ್ಯವಸ್ಥೆ ಈ ಸಾರ್ವಜನಿಕ ಜೀವನದಲ್ಲಿ, ಸಾರ್ವಜನಿಕವಾದಂಥ ವ್ಯವಸ್ಥೆಯಲ್ಲಿ ಭಾಳ ಮನಸ್ಸಿಗೆ ಒಪ್ಪುವಂಥ ವಿಚಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ನಾನು ಈ ಮಾತನ್ನು ಹೇಳಿದೆ ಅಂತ ಹೇಳಿದರೆ, ಆ ಮಾತನ್ನು ಪುನಃ ಉಲ್ಲೇಖ ಮಾಡೋದು ಅಂತ ಹೇಳಿದರೆ, ಜನತಾ ಸೇವೆಯೇ ಜನಾರ್ದನನ ಸೇವೆ. ಹಾಗಾದರೆ ದೇವರು ಮೆಚ್ಚುವಂಥ ಕೆಲಸ, ಜನಾರ್ದನ ಅಂತ ದೇವರು ಮೆಚ್ಚುವಂಥ ಕೆಲಸ ಇವತ್ತಿಲ್ಲಿ ನಡೀತಾ ಇದೆ ಅಂತ ಹೇಳಿದರೆ, ಭಾಳ ಉಲ್ಲೇಖ ಮಾಡುವಂಥ ವಿಚಾರ ಏನು ಅಂತ ಹೇಳಿದರೆ, ಲೇಡಿ ಗೋಶನ್ ಆಸ್ಪತ್ರೆಯಲ್ಲಿ ಭಾಳಷ್ಟು ವರ್ಷಗಳ ಕಾಲ ತನ್ನ ಸರ್ಕಾರಿ ಸೇವೆಯಲ್ಲಿ ಆ ಜನರು ಮೆಚ್ಚುವಂಥ ಕೆಲಸವನ್ನು ಮಾಡಿದಂತಹ ದೇವಿ ಮೇಡಮ್ ಅವರ ಪತಿಯವರು ಅವರು ಇವತ್ತು ನಮ್ಮ ಮುಂದೆ ಇಲ್ಲ, ಕೀರ್ತಿಶೇಷರಾಗಿದ್ದಾರೆ. ಆ ಕೀರ್ತಿಶೇಷರಾದಂಥ ಆ ಒಂದು ಸಜ್ಜನ ಒಂದು ವ್ಯಕ್ತಿತ್ವಕ್ಕೆ ಒಂದು ಗೌರವವನ್ನು ಸೂಚಿಸುವಂತಹ ಒಂದು ಕೆಲಸ ಪಡೆಯಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು ನಾನು ಭಾಳ ಮನಪೂರ್ವಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘ ಸೌತ್ ವಾರ್ಫ್ ಬಂದರ್ ಇದರ ನಿರ್ದೇಶಕರಾದ ಮನೋಹರ್ ಬೋಳೂರ್, ದೇವಾನಂದ್ ಬೋಳೂರು, ಶಿವಾನಂದ್ ಬೋಳಾರ, ಬಾಬು ಉಳ್ಳಾಲ್, ಶಶಿ ಮೆಂಡನ್, ಮೋಹನ್ ಬೆಂಗ್ರೆ, ದಿವಂಗತ ಲೋಕನಾಥ್ ಬೋಳರ್ ಅವರ ಪತ್ನಿ ಡಾಕ್ಟರ್ ದೇವಿ ಬೋಳರ್, ಡಾಕ್ಟರ್ ಮೋಹನ್ ಚಂದ್ರ ಸುವರ್ಣ, ಡಾಕ್ಟರ್ ಜೆಸಿಂತಾ ಡಿಸೋಜಾ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 ನ್ಯೂಸ್ 24/7 ಮಂಗಳೂರು.